ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನ್ನಿತ ಮಲ್ಲ ಸುದ್ದಿಲು ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರ ಬಿಲೆ ಏರಾಂದುಪ್ಪನೆಕ್ ಭಾರಿ ವಿರೋಧ ಕುಡ್ಲಡು ಕಾಂಗ್ರೆಸ್ ಬೊಕ್ಕ ಸಿಪಿಐಎಂ ಪ್ರತಿಭಟನೆ ಬೆದ್ರಡು ಜಾತಗು ಒಪ್ಪಿಗೆದಂತೆ ಅಭಯ್ ಚಂದ್ರ ಜೇನೆರೆಡ್ದು ಸೈಕಲ್ ಸವಾರಿ ಪ್ರತಿಭಟನೆ ಎಡಮುಗೆ ಉದಯಗಾಣಿಗೆರಿನ ಕೆರನ ಕೇಸನ್ನು ಸಿಬಿಐ ತನಿಖೆಗೂ ಕೊರಡು ಕುಂದಾಪುರಡು ಉದಯಗಾಣಿಗ ಕುಟುಂಬಗೂ ಪಕ್ಷೊಡ್ದು 1.25 ಲಕ್ಷ ರೂಪಾಯಿ ಕೊರ್ದು ಡಿಕೆ ಶಿವಕುಮಾರ್ ಕೊಲ್ಯ ಮುಕಾಂಬಿಕಾ ದೇವಸ್ಥಾನ ಕೈತಲ್ದ ಸುರೇಶ್ ಕೋಟೆಕಾರ್ ಬೊಕ್ಕ ರಾಜೇಶ್ ಪನ್ಪುನರ್ನ ಇಲ್ಲಡ್ ಪೊಗ್ಗಿನ ಕಲ್ವೇರು ಸುರೇಶೇರ್ನ ಇಲ್ಲಡ್ದು 2017 45 ಪವನ್ ಬಂಗಾರ್ ಕಂಡದಿನ ಕಲ್ವೇರು ಕುಡ್ಲಾ ಕಾರ್ ಸ್ಟ್ರೀಟ್ ಸಪ್ತಗಿರಿ ಅಪಾರ್ಟ್ಮೆಂಟ್ ಕಟ್ವನೋಡು ಏಸ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ದ ಮಾಡರ್ನ್ ಕಿಚನ್ಸ್ ಬೊಕ್ಕ ಪ್ರೆಸ್ಟೋ ಸಂಸ್ಥೆಲಿನ ಸುರುತ ಎಕ್ಸ್ಕ್ಲೂಸಿವ್ ರಿಟೇಲ್ ಮಾರಾಟದ ಅಂಗಡಿ ಉದಿಪನ ದಿನನಿತ್ಯ ಏರೊಂದುಪ್ಪನ ಬಿಲೆ ಏರ್ತಿದ ವಿರುದ್ಧ ಕೆಪಿಸಿಸಿ ನಿರ್ದೇಶನದಂಚ ಬುಧವಾರ ಕುಡ್ಲಡು ಕಾಂಗ್ರೆಸ್ ಪಕ್ಷ ಸೈಕಲ್ ರ್ಯಾಲಿ ಪ್ರತಿಭಟನೆ ನಡಪಾಂಡ ಕುಡ್ಲಾ ನಗರ ತೆನ್ಕಾಯಿ ಬ್ಲಾಕ್ ಕಾಂಗ್ರೆಸ್ ಬೊಕ್ಕ ಕುಡ್ಲಾ ನಗರ ಬ್ಲಾಕ್ ಕಾಂಗ್ರೆಸ್ ಒಟ್ಟಾದು ಮಲ್ಲಿಕಟ್ಟದ ಕಾಂಗ್ರೆಸ್ ಭವನೊಡ್ದು ಕುಡ್ಲಾ ಮಹಾನಗರ ಪಾಲಿಕೆ ಮುಟ್ಟ ಸೈಕಲ್ ರ್ಯಾಲಿ ಪ್ರತಿಭಟನೆ ನಡಪಾದು ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರಲಿನ ಬಿಲೆ ಏರ್ತೆ ನೀತಿಗೂ ವಿರೋಧ ತೋಜಾಂಡ ದಿನನಿತ್ಯ ಏರೊಂದುಪ್ಪನ ಬಿಲೆ ಏರ್ತೆಗೂ ವಿರೋಧ ತೋಜಾದ ಕೆಪಿಸಿಸಿ ನಿರ್ದೇಶನದಂಚ ಬುಧವಾರ ಕುಡ್ಲಾ ನಗರ ತೆನ್ಕಾಯಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಬೊಕ್ಕ ಕುಡ್ಲಾ ನಗರ ಬ್ಲಾಕ್ ಕಾಂಗ್ರೆಸ್ ಸೈಕಲ್ ರ್ಯಾಲಿ ಬೊಕ್ಕ ಪಾದಯಾತ್ರೆ ನಡಪಾಯಿರೋ ಮಲ್ಲಿಘಟ್ಟದ ಜಿಲ್ಲಾ ಕಾಂಗ್ರೆಸ್ ಭವನೊಡ್ದು ಪಿದ್ದಡ್ನ ರ್ಯಾಲಿ ಪಿವಿಎಸ್ ಸರ್ಕಲ್ ಆದ ಕುಡ್ಲಾ ಮಹಾನಗರ ಪಾಲಿಕೆದ ಎದುರು ಬತ್ತಂಡ ಪಾಕಜನ ಕಾರ್ಯಕರ್ತರು ಸೈಕಲ್ ಸವಾರಿ ಮಲ್ತದು ಪ್ರತಿಭಟನೆ ಸೇರುಂಡೇರೋ ಈ ಪೊರ್ತುಡು ಪಕ್ಷದ ನಾಯಕಿ ಮಿಥುನ್ ರೈಪಾತಿರ್ದು ಸೈಕಲ್ ರ್ಯಾಲಿ ನಡಪಾದು ಸರ್ಕಾರದ ಬಿಲೆ ಏರ್ತೆ ವಿರೋಧದ ಎಂಕ್ಲೆನ ಸ್ವರ ಕೇಂದ್ರ ಸರ್ಕಾರಗೂ ಮುಟ್ಟುನಂಚ ಮಲ್ತೊಂದುಲ್ಲ ಕೊರೋನಾ ಪೊರ್ತುಡು ಜನಕುಲು ಕಷ್ಟೊಡುಲ್ಲೆರು ಈ ಪೊರ್ತುಡು ಸಾಯ ಆಪುನ ಬದಲು ಬಡವಿರ್ನ ಬಂಜಿಗ್ ಕಲ್ಲು ಪಾಡೊಂದುಲ್ಲೆರೆಂದು ಪಂಡಿರೋ ಜನರಿಗೆ ತೊಂದರೆಯನ್ನು ಕೊಡುವಂತ ಈ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಆಕ್ರೋಶ ಇವತ್ತು ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಆಗುವ ಮುಖಾಂತರ ಪ್ರತಿ ಗ್ಯಾಸ್ ಬೆಲೆ ಏರಿಕೆ ಆಗುವ ಮುಖಾಂತರ ಪ್ರತಿ ಸರ್ವೇ ಸಾಮಾನ್ಯ ಜನರಿಗೆ ಸಾಮಾನ್ಯ ನಾಗರಿಕರಿಗೆ ಪ್ರತಿನಿತ್ಯ ಕಷ್ಟವು ಸಂಕಷ್ಟವು ತೊಂದರೆಯು ಉಂಟಾಗ್ತಾ ಇದೆ. ಬಹುಶಃ ನಮ್ಮಿ ಪ್ರತಿಭಟನೆ ಅಂಧ ಭಕ್ತರಿಗೋಸ್ಕರ ಮಾಡುವಂಥ ಪ್ರತಿಭಟನೆ ಅಲ್ಲ. ನಮ್ಮಿ ಪ್ರತಿಭಟನೆ ಮೋದಿ ಭಕ್ತರಿಗೆ ಮಾಡುವಂಥ ಪ್ರತಿಭಟನೆ ಅಲ್ಲ. ನಮ್ಮಿ ಪ್ರತಿಭಟನೆ ಬಿಜೆಪಿಯ ಕಾರ್ಯಕರ್ತರಿಗೆ ಮಾಡುವಂಥ ಪ್ರತಿಭಟನೆ ಅಲ್ಲ. ನಮ್ಮಿ ಪ್ರತಿಭಟನೆ ಸ್ವಾಭಿಮಾನದಿಂದ ಬದುಕುವಂಥ ಸಾಮಾನ್ಯ ನಾಗರಿಕರಿಗೆ ಸ್ವಾಭಿಮಾನದಿಂದ ಬದುಕುವಂಥ ಪ್ರಜ್ಞಾವಂತ ನಾಗರಿಕರಿಗೋಸ್ಕರ ಅವರ ಧ್ವನಿಯಾಗಿ ಮಾಡುವಂಥ ಪ್ರತಿಭಟನೆ. ಈ ಪ್ರತಿಭಟನೆಯನ್ನು ನಿಲ್ಲಿಸುವಂಥ ಹುನ್ನಾರ ಕೂಡ ಬಿಜೆಪಿ ಪಕ್ಷ ಇವತ್ತು ಮಾಡ್ತಾ ಇದೆ. ಆದರೆ ಬಿಜೆಪಿ ಪಕ್ಷ ಎಷ್ಟೇ ಅಧಿಕಾರಿಗಳ ಮುಖಾಂತರ ದಬ್ಬಾಳಿಕೆಯನ್ನು ಮಾಡಲಿ, ಬಿಜೆಪಿ ಪಕ್ಷ ಎಷ್ಟೇ ಅಧಿಕಾರಿಗಳ ಮುಖಾಂತರ ನಮ್ಮನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಲಿ, ಆದರೆ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಎಂದಿಗೂ ಕೂಡ ಜನರ ಪರವಾಗಿರುವಂಥ ಈ ಪ್ರತಿಭಟನೆಯನ್ನು ನಿಲ್ಲಿಸುವಂಥ ವಿಚಾರವೇ ಇಲ್ಲ. ಮೆರವಣಿಗೆಡ್ದ ದುಂಬತ್ತ ಕೊಂಬು ವಾದ್ಯ ಉರಿತೆರ ಟೆಂಪೋಡು ಸೈಕಲ್ ಕನತದ ಕಾರ್ಯಕರ್ತರು ಪ್ರತಿಭಟನೆ ಮಲ್ತೆರ ಖಾಲಿ ಗ್ಯಾಸ್ ಸಿಲಿಂಡರ್ನು ಪತ್ತೊಂದಿತ್ತೆರ ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ಪ್ರಕಾಶ್ ಸಾಲ್ಯಾನ್, ಮಹಾಬಲ ಮಾರ್ಲಾ, ಪದ್ಮನಾಭ ಅಮೀನ್, ಕುಮಾರಿ ಅಪ್ಪಿ, ಟಿಕೆ ಸುಧೀರ್, ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಪ್ರತಿಭಟನೆ ನೀಡಿತ್ತೆರ. ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ತೈಲ ಸೇರ್ದು ಬೇತೆ ಬೇತೆ ಬಿಲೆ ಏರ್ತೆ ವಿರುದ್ಧ ಬೆದ್ರಡು ಬುಧವಾರ ಕಾಂಗ್ರೆಸ್ ಪಕ್ಷ ಸೈಕಲ್ ರ್ಯಾಲಿ ಪ್ರತಿಭಟನೆ ನಡಪಾಯರೆ ಬೆದ್ರದ ಪೊಲೀಸರು ಒಪ್ಪಿಗೆ ಕೊರ್ದಿಜ್ಜಾಂಡ್ ಅಂಚಾದು ಮಾಜಿ ಮಂತ್ರಿ ಅಭಯ್ ಚಂದ್ರ ಜೈನ್ ಒರಿಯೇ ಸೈಕಲ್ ಸವಾರಿ ಪ್ರತಿಭಟನೆ ನಡಪಾದು ತಹಶೀಲ್ದಾರರಿಗೂ ಮನವಿ ಕೊರಿಯರು.
ತೈಲ ಬೆಲೆ ಏರ್ತೆಗೆ ವಿರೋಧ ತೋಜಾದ ಮಾಜಿ ಮಂತ್ರಿ ಕೆ ಅಭಯ್ ಚಂದ್ರ ಜೈನ್ ಬುಧವಾರ ಬೆದ್ರಡು ಒರಿಯೇ ಸೈಕಲ್ ಸವಾರಿ ಮಲ್ತದು ಪ್ರತಿಭಟನೆ ನಡಪಾಯಿರು. ಇಂಧನ ಅಟಿಲ್ ಗ್ಯಾಸ್ ಇಂಚಿತ್ತಿ ಬೇತೆ ಬೇತೆ ಬೆಲೆ ಏರ್ತೆಗೆ ಎದುರಾದ ಕಾಂಗ್ರೆಸ್ ಪಕ್ಷ ಸೈಕಲ್ ಜಾತನು ಅಟ್ಟಣೆ ಮಲ್ತದಿತ್ತನ ಅಂಡ ಬೆದ್ರದ ಪೊಲೀಸರು ಇಂದೆಕ್ ಒಪ್ಪಿಗೆ ಕೊಡ್ದಿಜ್ಜಾಡ್ ಅಂಚಾದ ಅಭಯ್ ಚಂದ್ರ ಜೈನ್ ಒರಿಯೇ ಸೈಕಲ್ ಬುಡ್ದು ಪ್ರತಿಭಟನೆ ಮಲ್ತಿರ. ತೈಲ ಬೆಲೆ ಏರ್ತೆ ಬಗೆಟ್ ಪ್ರಧಾನ ಮಂತ್ರಿಯರಿಗೆ ಭಿನ್ನೈತೊನ್ನ ಓಲೆನ್ ತಹಶೀಲ್ದಾರರ ಕೊರಿಯಿರ. ಈ ಪೊರ್ತುಡು ಅಭಯ್ ಚಂದ್ರ ಜೈನ್ ಪಾತಿರ್ದು ಪ್ರತಿಭಟನೆಗೆ ಬೆದ್ರಾ ಪೊಲೀಸ್ ಸ್ಟೇಷನ್ ಒಪ್ಪಿಗೆ ಕೇಂದಿತ್ತೆ ಆಂಡ ಪೊಲೀಸರು ಒಪ್ಪಿಗೆ ಕೊಡ್ದಿಜ್ಜಾಂಡ್ ಸೈಕಲ್ ಜಾಥಾ ನಡಪಾಂಡ ಬಂಧನ ಮಲ್ಪು ಅಂದ್ ಪಂಡದಿತ್ತೆರ ಅಂಚಾದ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಉಪದ್ರಾಪನ ಬುಡ್ಚಿಂದು ತಾನು ಉರಿಯೇ ಸೈಕಲ್ ಬತ್ತದು ತಹಶೀಲ್ದಾರರಿಗೂ ಭಿನ್ನೈತನ್ನ ಓಲೆ ಕೊರ್ತೆ ಪೊಲೀಸರು ಬಂಧನ ಮಲ್ಪು ನಿಂದಾಂಡ ಏನನ್ನು ಬಂಧನ ಮಲ್ಪಡನ್ ಪಂಡಿರ. ಕರ್ನಾಟಕ ರಾಜ್ಯದಾದ್ಯಂತ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ ಮಾಡುವಂಥ ಒಂದು ಕಾರ್ಯಕ್ರಮ. ಅದಕ್ಕಾಗಿ ನಾವು ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮೂಡಬಿದ್ರೆಯ ಸ್ಟೇಷನ್ಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ನಾವು ಒಂದು 25 ಸೈಕಲ್ನಲ್ಲಿ ಕೊಂಡೋಗಿ ಬೈಕೆಲ್ಲ ಉಪಯೋಗ ಮಾಡೋದಿಲ್ಲ, ಸೈಕಲ್ನಲ್ಲಿ ಹೋಗಿ ನಾವು ಒಂದು ಸಾಂಕೇತಿಕವಾಗಿ ಅದಕ್ಕೆ ನಮಗೆ ಹಿಂಬರ ಕೊಟ್ಟಿದ್ದಾರೆ. ನಿಮ್ಮ ಮೇಲೆ ಕೇಸ್ ಮಾಡಬೇಕಾಗ್ತದೆ, ಯಾವುದೋ ಸೆಕ್ಷನ್ ಹಾಕಿದ್ದಾರೆ, ಆ ಸೆಕ್ಷನ್ ಪ್ರಕಾರ ನಿಮ್ಮನ್ನೆಲ್ಲ ಬಂಧಿಸಬೇಕಾಗ್ತದೆ ಎಂಬ ಸಂದೇಶವನ್ನು ಪೊಲೀಸ್ ಇಲಾಖೆ ಕೊಟ್ಟಿದ್ದಾರೆ. ಅದರಿಂದಾಗಿ ನಾನು ಒಬ್ಬನೇ ಇವತ್ತು ಸೈಕಲ್ನಲ್ಲಿ ಬಂದು ನನ್ನ ತಹಶೀಲ್ದಾರಿಗೆ ಮನವಿಯನ್ನು ಅರ್ಪಿಸುವಂಥ ಕೆಲಸ ಮಾಡಿದ್ದೇನೆ. ಮತ್ತು ಬಂಧಿಸೋದಿದ್ದರೆ ಪೊಲೀಸ್ ಇಲಾಖೆ ನನ್ನನ್ನು ಬಂಧಿಸಲಿ, ನಾನು ಅದಕ್ಕೆ ಯಾವಾಗಲೂ ಸದಾ ಸಿದ್ಧ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿದ ಗುರ್ಕಾರ್ಯರು ಡಿಕೆ ಶಿವಕುಮಾರ್ ರೆಗ್ ಕಾಂಗ್ರೆಸ್ ಪಕ್ಷದಕಲು ಭೂತದ ಕಡ್ತಲೇನು ಉಡುಗೆರೆ ಕೊರ್ನವು ಸಾಮಾಜಿಕ ಜಾಲತಾಣಲಿಡು ಭಾರಿ ಸುದ್ದಿ ಆತಂಡ ಆತೆ ಅತ್ತು ಒಡಿಪು ಜಿಲ್ಲಾ ಕಾಂಗ್ರೆಸ್ ಭೂತದ ಕಡ್ತಲೆ ಕೊರ್ನೆಕ್ ತುಳು ಜನಕ್ಲಿಡ್ದು ಭಾರಿ ಏವ್ರ ತೋಜಿದ ಬೈತಂಡ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಗುರ್ಕಾರ್ಯರು ಡಿಕೆ ಶಿವಕುಮಾರ್ ರೆಗ್ ಭೂತದ ಆಯುಧ ಕಡ್ತಲೆ ಉಡುಗೊರೆ ಕೊರೊಂದುಪುನ ಫೋಟೋ ಒಂಚಿ ಸಾಮಾಜಿಕ ಜಾಲತಾಣುಡು ಭಾರಿ ಸುದ್ದಿ ಆವೊಂದು ದೈವ ಭಕ್ತರಿಡ್ದು ಭಾರಿ ವಿರೋಧ ತೋಜಿದಂಡ. ರಡ್ಡು ಜಿಲ್ಲೆಲೆಗ್ ರಡ್ಡು ದಿನ ತಿರ್ಗಾಟ ಗುಪ್ಪುನ ರಾಜ್ಯ ಕಾಂಗ್ರೆಸ್ ಗುರ್ಕಾರ್ಯರು ಡಿಕೆ ಶಿವಕುಮಾರ್ ಅಂಗಾರೆ ಒಡಿಪು ಜಿಲ್ಲೆಡಿತ್ತೆರ. ಒಡಿಪು ಜಿಲ್ಲಾ ಕಾಂಗ್ರೆಸ್ ಅರೆನು ಎದ್ಕೊನ್ನ ಪುರ್ತುಡು ಕಡ್ತಲೆನು ಉಡುಗೆರೆ ಆದು ಕೊಡ್ತುಂಡು ಒಂದು ಸಾಮಾಜಿಕ ಜಾಲತಾಣಲಿಡು ಬೈದಂಡ. ಕಾಂಗ್ರೆಸ್ ನಾಯಕರ್ನ ರೀತಿ ನೀತಿಗ್ ಭಾರಿ ವಿರೋಧ ತೋಜಾದಿರ. ಕಡ್ತಲೆ ಪ್ರದರ್ಶನ ಉಡುಗೆರದ ವಸ್ತತ್ ಅವೆನು ಪತ್ತರೆ ಅವೆನವೇ ಆಯ್ನ ರೀತಿ ನೀತಿ ಉಂಡು. ಡಿಕೆ ಶಿವಕುಮಾರ್ ರೆಗ್ ಕಡ್ತಲೆದ ಮಹತ್ವದ ಬಗೆಟ್ ತೆರಿಯಂದೆಪ್ಪು ಅಂಡ ಅವೆನು ಕೊರ್ಪುನಕುಲು ಆಲೋಚನೆ ಮಲ್ಪುಡಿತ್ತನೆಂದು ತುಳು ಜನಕುಲು ಏವ್ರ ತೆರಿಪಾದಿರ. ಬ್ಯಾರಿ ಭಾಷೆದ ಬರಿಟ್ಟು ರೋಮನ್ ಲಿಪಿತ ಒಟ್ಟುಗೂ ಲಿಪ್ಯಂತ್ರಣ ಮಲ್ಪುನ ತಂತ್ರಜ್ಞಾನ ಬಿಡುಗಡೆ ಕಾರ್ಯಕ್ರಮ ಕುಡ್ಲಾ ಬ್ಯಾರಿ ಅಕಾಡೆಮಿಡು ಬುಧವಾರ ನಡೆತಂಡ. ಅಕಾಡೆಮಿ ಗುರ್ಕಾರ್ಯರು ರಹೀಂ ಉಚ್ಚಿಲ್ ಲಿಪ್ಯಂತ್ರಣ ಮಲ್ಪುನ ತಂತ್ರಜ್ಞಾನ ಬಿಡುಗಡೆ ಮಲ್ತೆರ. ಬ್ಯಾರಿ ಭಾಷೆದ ಲಿಪಿನು ರೋಮನ್ ಭಾಷೆದ ಲಿಪಿಕ್ ಲಿಪ್ಯಂತರಣ ಮಲ್ಪುನ ತಂತ್ರಜ್ಞಾನ ಬಿಡುಗಡೆ ಕಾರ್ಯಕ್ರಮ ಬುಧವಾರ ಕುಡ್ಲದ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿದ ಆಫೀಸ್ ನಡೆತಂಡ. ಅಕಾಡೆಮಿದ ಗುರ್ಕಾರ್ಯರು ರಹೀಂ ಉಚ್ಚಿಲ ಹೊಸ ತಂತ್ರಜ್ಞಾನ ಬಿಡುಗಡೆ ಮಲ್ತೆರ. ಈ ಪೊರ್ತುಡು ರಹೀಂ ಉಚ್ಚಿಲ ಮಾಧ್ಯಮದ ಕ್ಲೆಡಪಾತಿರ್ದು ರೋಮನ್ ಲಿಪಿತ ಒಟ್ಟುಗೂ ಬ್ಯಾರಿ ಭಾಷೆದ ಲಿಪಿನು ಲಿಪ್ಯಂತರಣ ಮಲ್ಪುನ ತಂತ್ರಜ್ಞಾನದ ಬಗೆಟ್ ವಿವರ ಕೊರಿಯರ. 30 ಲಕ್ಷದಲ್ಲಿ ಯಾರು ಕೂಡ ಇದನ್ನು ವಿರೋಧ ವ್ಯಕ್ತಪಡಿಸಿ ಎಲ್ಲರೂ ಸ್ವಾಗತ ಮಾಡಿದ್ದಾರೆ. ಆದರೆ 9 ರಿಂದ 10 ಮಂದಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವರ ವಿರೋಧಗಳು ಏನಿತ್ತು ಅಂತ ಹೇಳಿದರೆ, ಇದು ಒಂದು ಚೈನಾ ಲಿಪಿಗೆ ಹೋಲುವ ರೀತಿಯಲ್ಲಿತ್ತು, ಇದು ಜಾಪಾನೀಸ್ ಲಿಪಿಗೆ ಹೋಲುವಾಗಿತ್ತು ಅಂತೆಲ್ಲ ಹೇಳಿದರು. പക്ഷെ ನಾವು ಅವತ್ತು ಇದನ್ನು ಮಾಡುವಾಗ ಮೊದಲು ಆಲೋಚನೆ ಮಾಡಿರುವುದು, ನಮಗೆ ಯೂನಿಕೋಡ್ ಇಲ್ಲದೆ ಬಳಕೆ ಮಾಡಲಿಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ನಾವು ಅವತ್ತು ಮಾಡಿದ್ದರಿಂದ ಇಲ್ಲಿ 3 ಹೇಳ್ತಾರೆ, ನಮಗೆ ಇದನ್ನು ಲಿಪ್ಯಾಂತರಣ ಮಾಡಲಿಕ್ಕೆ ಅಳವಡಿಕೆ ಮಾಡಲಿಕ್ಕೆ ನನಗೆ ಭಾಳ ಸುಲಭ ಆಯಿತು ಅನ್ನತಕ್ಕಂಥ ಅಭಿಪ್ರಾಯವನ್ನು ಈ 3 ಹೇಳಿದರು. ಅಂದರೆ ನಾವು ಅಷ್ಟು ಪೂರ್ವ ಒಂದು ಲೋಚನೆ ಮತ್ತು ಆ ರೀತಿಯಲ್ಲಿ ನಾವು ಇಟ್ಟುಕೊಂಡು ನಾವು ಬಹುಶಃ ಇದರ ಕ್ರೆಡಿಟ್ ನಮ್ಮ ಹೈದರಾಲಿ ಅವರಿಗೆ ಸಲ್ತದೆ. ಯೂನಿಕೋಡ್ನ ವಿಚಾರಗಳನ್ನು ಅವತ್ತು ತೆಗೆದಿಟ್ಟು ನಮಗೆ ವಿಶೇಷವಾಗಿ ನಮ್ಮ ಗಮನಕ್ಕೆ ತಂದದ್ದು ಅಲ್ವಾ ಸಿದ್ದಿಕ್ ಅವರೇ? ಈ ರೀತಿ ನಾವು ಮಾಡಿದ್ದೇವೆ. ಅದರಿಂದಾಗಿ ಸುಮಾರು 85% ಯಶಸ್ಸನ್ನು ನಾವು ಯೂನಿಕೋಡ್ ಇಲ್ಲದೇನೆ ನಾವು ಇಲ್ಲಿ ಮಾಡಿದ್ದೇವೆ. ಅಕಾಡೆಮಿದ ರಿಜಿಸ್ಟ್ರಾರ್ ಪೂರ್ಣಿಮಾ, ಲಿಪಿ ಸಂಶೋಧನಾ ಸಮಿತಿದ ಸದಸ್ಯರು ಡಾಕ್ಟರ್ ಅಬೂಬಕರ್ ಸಿದ್ದಿಕ್, ಹೈದರಾಲಿ ಕೆ, ಅಬ್ದುಲ್ ರೆಹಮಾನ್ ಕುತ್ತೆತ್ತೂರು, ಅಲೋಷಸ್ ಕಾಲೇಜ್ ರಿಜಿಸ್ಟ್ರಾರ್ ಡಾಕ್ಟರ್ ಆಲ್ವಿನ್ ಡೇಸಾ, ವಿದ್ಯಾರ್ಥಿಗಳು ಯುಟಿ ಮೊಹಮ್ಮದ್ ಮಶ್ಫೂಕ್, ಹುಸೇನ್, ಇಸ್ಮಾಯಿಲ್ ಶಫೀಕ್, ಮಲ್ರಾಯ್ ಪಿಂಟೋ ಪಾಲ್ದಿತ್ತೊಂಡಿರ. ತೈಲ ಅಟಿಲ್ ಗ್ಯಾಸ್ ಕರೆಂಟ್ ಬಸ್ ಟಿಕೆಟ್ ಬಿಲೆ ಇಂಚ ಪ್ರತಿ ಅಂಜಿಕ್ಲ ಬಿಲೆ ಏರಾಂದುಪುನ ಸರಕಾರುಲೆನ ನೀತಿಗೆದುರಾದು ಬುಧವಾರ ಭಾರತೀಯ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಕುಡ್ಲದ ಹಂಪನಕಟ್ಟೆ ಮುಖ್ಯ ಸಿಗ್ನಲ್ ಕೈತಲು ಪ್ರತಿಭಟನೆ ನಡಪಾಂಡು. ಸುನಿಲ್ ಕುಮಾರ್ ಬಜಾಲ್, ಬಾಲಕೃಷ್ಣ ಶೆಟ್ಟಿ, ಸಂತೋಷ್ ಬಜಾಲ್, ಜಯಂತಿ ಬಿ ಶೆಟ್ಟಿ ಪ್ರತಿಭಟನೆ ಪಾಲ್ಗೊಳ್ಳುತ್ತಿದ್ದಾರೆ.
ತೈಲ ಅಟಿಲ್ ಗ್ಯಾಸ್ ಬಿಲೆ ಕರೆಂಟ್ ಬಿಲೆ ಬಸ್ ಟಿಕೆಟ್ ಬಿಲೆ ಇಂಚ ಬಿಲೆ ಇರ್ತೆಗೆ ಎದುರಾದ ಕುಡ್ಲಾ ಹಂಪನಕಟ್ಟೆ ಮುಖ್ಯ ಸಿಗ್ನಲ್ ಕೈತಲ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮ್ಯಾಕ್ಸಿಸ್ಟ್ ಸಿಪಿಐಎಂ ದಾನಿಲಿಟ್ಟು ಪ್ರತಿಭಟನೆ ಅಟ್ಟಣೆ ಮಲ್ತದಿತ್ತೆರ ಓವೆ ಬೊಡ್ಚಾಂದಿನ ಸಂಗತಿ ನಡಪಂದಿನಂಚ ಪೊಲೀಸರು ಬಿಗಿ ಬಂದೋಬಸ್ತ್ ಮಲ್ತದಿತ್ತೆರ ಕೇಂದ್ರ ಸರ್ಕಾರದ ಬಿಲೆ ಏರ್ತೆ ಬೊಕ್ಕ ರಾಜ್ಯ ಸರ್ಕಾರದ ಬಿಲೆ ಏರ್ತೆ ನೀತಿ ವಿರುದ್ಧ ಪಕ್ಷದ ಕಾರ್ಯಕರ್ತರು ಧಿಕ್ಕಾರ ಘೋಷಣೆ ಪಾಡಿಯರ ಕರೆಂಟ್ ಬಿಲ್ ಏರ್ತೇನು ಕೂಡ್ಲೆ ಪಿರದೆಪ್ಪೊಡೊಂದು ಒತ್ತಾಯ ಮಲ್ತೆರ ಸಿಪಿಐಎಂ ಜಿಂದಾಬಾದ್ ಸಿಪಿಐಎಂ ಜಿಂದಾಬಾದ್ ಹೆಂಗಿನೋಬ್ ಜಿಂದಾಬಾದ್ ಉದ್ಯೋಗವಿಲ್ಲದೆ ಆದಾಯವಿಲ್ಲದೆ ಲಾಕ್ಡೌನ್ ನಿಂದ ವ್ಯಾಪಾರವಿಲ್ಲದೆ ಲಾಕ್ಡೌನ್ ನಿಂದ ವ್ಯಾಪಾರವಿಲ್ಲದೆ ಮನೆಗಳ ಒಳಗಡೆ ಬಂದಿಗಳಾಗಿ ಬದುಕು ನಡೆಸಲು ಅಸಾಧ್ಯವಾಗಿ ವಿದ್ಯುತ್ ದರವನ್ನು ಏರಿಕೆ ಮಾಡಿದ ಪೆಟ್ರೋಲ್ ದರವನ್ನು ಏರಿಕೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಮಾತೆಲ್ಲ ಓಟ್ ಕೊಡ್ತೀನಿ. ನರೇಂದ್ರ ಮೋದಿನ ಮುಸುಡು ತೂದು ಕೊಡ್ತೀನಿ. ಪುಡ್ಕೋಸಿ ಮುಕ್ಕಲ ಮೋಹನ ಓಟ್ ಕೊಡ್ತೀನಿ ಅತ್ತೆ ಅಂಚಾದ ಪುನಗ ಕುಡ್ಲ ಈ ನಮ್ಮ ನಡೆ ಲಗಡೆ ಆತಂಡ ನರೇಂದ್ರ ಮೋದಿಗೆ ನೆರಡು, ಕೇಂದ್ರ ಸರ್ಕಾರಗೆ ನೆರಡು, ಯಡಿಯೂರಪ್ಪಗೆ ನೆರಡು ಬೇತ ಸಾಧಿಸಿ ಅಪಗ ಭ್ರಷ್ಟಾಚಾರ ಏತ್ ಕಾಸು ನಿಂಗದ ಬಾರ್ದೇರೆ నేను ఎంకులు బండ కమ్యూనిస్టర్ನ ರಾಜಕೀಯ ಬಂದ್ಪೇರಿ ಯತ್ನಾಳು ಬಂಡತೆ 100 ಕೋಟಿ ದಿನಕ್ಕೂ 100 ಕೋಟಿ ಬಾಲಗ ಶೆಟ್ಟಿ ಸಾವಿರಾದ ಬಂಡರೆ ದಿನಕ್ಕೂ 100 ಕೋಟಿ ಭ್ರಷ್ಟಾಚಾರಡೆ ಬಿಜೆಪಿ ದಕ್ಕಲು ನಿಮ್ಮಂದುಲ್ಲರ ಕಾಸನೆ ಇನಿ ಬೇತ ಇನ್ಸಿಡೆಂಟ್ ಗೊತ್ತ ಒಂದುಂಡು ಅಪಗ ಮುಗುಲು ಸರ್ಕಾರ ನಡಪಾರ ನಾಲ್ಕು ಜನಕ್ಕಲು ಮುಗುಲು ಬಿಜೆಪಿ ದಕ್ಕಲು ನಾಲ್ಕು ಬಂದಿ ಅಪರೊಂದುಲ್ಲ ಅಂಚಿನ ಸರ್ಕಾರನೇ ತೀರ್ಥ ಚಪ್ಪಣೆ ಬಿಟ್ಟ ಇನ್ನು ಜನ ಚಳವಳಿ ಖಂಡಿತಲಾವಡು. ಸಿಪಿಎಂ ಜಿಲ್ಲಾ ಕಾರ್ಯಂತರು ಸುನೀಲ್ ಕುಮಾರ್ ಬಜಾಲ್, ರಾಜನಾಯಕಿರು ಬಾಲಕೃಷ್ಣ ಶೆಟ್ಟಿ, ಸಂತೋಷ್ ಬಜಾಲ್, ಜಯಂತಿ ಬಿ ಶೆಟ್ಟಿ ಪ್ರತಿಭಟನೆ ಪಾಲ್ಗೊಂಡಿರ. ಉಳ್ಳಾಲ ವಲಯದ ಕೊಲ್ಯ ಶ್ರೀ ಮುಕಾಂಬಿಕಾ ದೇವಲ್ಯ ಕೈತಲ್ದ ಸುರೇಶ್ ಕೋಟೆಕಾರ್ ಪನ್ಪನರ್ನ ಇಲ್ಲಡೆ ಅಂಗಾರೆ ರಾತ್ರಿ ಕಲ್ವೇರು ಪೊಗುದೆರ ಪಿದೈ ದೇಶುಡುಪ್ಪುನ ಸುರೇಶೇರ್ನ ಇಲ್ಲಡೆ 2018 ಕಲ್ವೇರು ಪೊಗುದು 45 ಪವನ್ ಬಂಗಾರ ಕಂಡದಿನ ಕಲ್ವೇರೇನು ನನಲಪತ್ತೆರ ಸಾಧ್ಯ ಆತಜೆ. ಈ ಸರ್ತಿ ಪೊಗುದಿನ ಕಲ್ವೇರು ಕೈತಲ್ದ ರಾಜೇಶ್ ಪನ್ಪನರ್ನ ಇಲ್ಲಡೆಲ ಪೊಗುದೆರ. ಉಳ್ಳಾಲ ಕ್ಷೇತ್ರದ ಕೊಲ್ಯ ಶ್ರೀ ಮುಕಾಂಬಿಕಾ ದೇವಸ್ಥಾನದ ಕೈತಲು ಅಂಗಾರೆ ರಾತ್ರೆ ರಡ್ ಇಲ್ಲಲೆಗೂ ಕಲ್ವೇರು ಪೊಗುದೆರ ಪಿದೈ ದೇಶುಡುಪ್ಪುನ ಸುರೇಶ್ ಪನ್ಪನರ್ನ ಇಲ್ಲದ ಬಾಕಿಲು ಪುಡತದು ಉಲೈ ಪೊಗುದಿನ ಕಲ್ವೇರು ಕಬಾಟ್ ದೆತ್ತದು ಇಲ್ಲದ ಸೊತ್ತುಲಿನ ಮಾತ ಒಯ್ತು ಪಾಡ್ದು ಕಾಸುಬುಕ ಬಂಗಾರನು ನಾಡ್ದೆರ ಅಂಡ ದಾಲ ತಿಕ್ಕಂದೆ ಪಿರ ಪೋನಗ ಕೈತಲ್ದ ರಾಜೇಶ್ ಪನ್ಪನರ್ನ ಇಲ್ಲಡೆ ಪೊಗುದೆರ ಕಬಾಟಿಡಿ ನಾಡ್ದು ಮೂಜು ವಾಚ್ಲೆನು ಕಂಡದೆರ. ಈ ಪೊರ್ತುಡು ಎಚ್ಚರಿಕೆ ಆದ ಲಕ್ಕದಿನ ರಾಜೇಶ್ ಬೊಬ್ಬೆ ಪಾಡ್ದೆರ ಬೊಬ್ಬೆಕೆಂದು ಮಿತ್ತದ ಬಾಡಿಗೆ ಇಲ್ಲಲ್ದಕ್ಲು ಬಲ್ತೊಂದ್ ಬೈದೆರ ಅಪಗ ಕಲ್ವೇರು ಪದ್ರಾಡಾತೆರ 2018 ಸುರೇಶ್ ಕೋಟೆಕಾರನ ಇಲ್ಲಡೆ ಪೊಗುದಿನ ಕಲ್ವೇರು 45 ಪವನ್ ಬಂಗಾರ ಕಂಡದಿತ್ತೆರ ಆ ಕಲ್ವೇರೇನು ನಾಡುಪತ್ತೆರೆ ಆಜಿ ವರ್ಷೋಡ್ದು ಸಾಧ್ಯ ಆತಜೆ. ಈ ಸರ್ತಿಲ ಅವೇ ಇಲ್ಲಡೆ ಕಲ್ವೇರು ಪೊಗುದೆರ ಸುರೇಶ್ ಪಿದೈ ದೇಶೋಡು ಇತ್ತದು ಅರೆನ ಕುಟುಂಬಲ ಅವಲೆ ಉಂಡು ಸಂಬಂಧದಕಲು ವಾರಗೊರ ಬತ್ತದು ಇಲ್ಲನ್ನು ತೂವೊಂದುಲೆರ. ದೇಶ ಪಿದೈ ದೇಶುಲೆಡು ಪುದರ್ ಪೋಯಿನ ಏಸ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ದ ಮಾಡರ್ನ್ ಕಿಚನ್ಸ್ ಬೊಕ್ಕ ಪ್ರೆಸ್ಟೋ ಸಂಸ್ಥೆಲಿನ ಸುರೂತ ಎಕ್ಸ್ಕ್ಲೂಸಿವ್ ರಿಟೇಲ್ ಮಾರಾಟದ ಅಂಗಡಿ ಕುಡ್ಲಾ ಕಾಸ್ಟ್ರೀಟ್ ಗೋಕರ್ಣ ಮಠದ ಎದುರ್ದ ಸಪ್ತಗಿರಿ ಅಪಾರ್ಟ್ಮೆಂಟ್ ಬುಧಾರ ಉದಿಪನಾಡ್ ನಿರ್ದೇಶಕರು ಬಸ್ತಿ ವಿಠಲ್ ಶೆಣೈ ಉದಿಪನ ಮಲ್ತೆರ. ದೇಶ ಪಿದೈ ದೇಶುಲೆಡು ಪುದರ್ ಪೋಯಿ ಏಸ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ದ ಮಾಡರ್ನ್ ಕಿಚನ್ಸ್ ಬೊಕ್ಕ ಪ್ರೆಸ್ಟೋ ಸಂಸ್ಥೆಲಿನ ಸುರೂತ ಎಕ್ಸ್ಕ್ಲೂಸಿವ್ ರಿಟೇಲ್ ಮಾರಾಟದ ಅಂಗಡಿ ಕುಡ್ಲದ ಕಾಸ್ಟ್ರೀಟ್ ದ ಗೋಕರ್ಣ ಮಠದ ಎದುರ್ದ ಸಪ್ತಗಿರಿ ಅಪಾರ್ಟ್ಮೆಂಟ್ ಬುಧಾರ ಉದಿಪನಾಡ್ ನಾಡೆ ಕತ್ತೇರ್ದು ಬೊಕ್ಕ ಸುರೂತ ಗಿರಾಕಿಯಾದ ಏಸ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ದ ನಿರ್ದೇಶಕರು ಬಸ್ತಿ ವಿಠಲ್ ಶೆಣೈ ಹೊಸ ಅಂಗಡಿನ ಉದಿಪನ ಮಲ್ತೆರ. ಮಾಡರ್ನ್ ಕಿಚನ್ ಅಥವಾ ಏಸ್ ಫುಡ್ಸ್ ಮತ್ತು ಪ್ರೆಸ್ಟೋರವರ ಒಂದು ರಿಟೇಲ್ ಶಾಪ್
ಪ್ರಥಮವಾಗಿ ಕಾಸ್ಟ್ರೀಟ್ ವೆಂಕಟರಮಣ ದೇವರ ಎದುರಿನಲ್ಲಿ ಮತ್ತು ಗೋಕರ್ಣ ಮಠದ ಎದುರಿನಲ್ಲಿ ಆರಂಭವಾಗಿದೆ. ಇಂಥ ಔಟ್ಲೆಟ್ಗಳು ಇನ್ನೂ ಕೂಡ ಅನೇಕ ಸ್ಥಳಗಳಲ್ಲಿ ಅನೇಕ ನಗರಗಳಲ್ಲಿ ಆಗಬೇಕೆಂದು ನಾನು ಶುಭ ಹಾರೈಸುತ್ತೇನೆ. ಸಂಸ್ಥೆದ ನಿರ್ದೇಶಕಿಯರು ಎಂ ಅಣ್ಣಪ್ಪ ಪೈಪಾತಿರ್ದು 37 ವರ್ಷಲಿಡ್ದು ದುಂಬು ಎಂಕುಲು ಈ ಸಂಸ್ಥೆಯನ್ನು ಕಟ್ಟಿದ. ತಾನು ವಿಠಲ್ ಶೆಣೆಯರ್ನ ಒಟ್ಟು ಸೇರ್ದು 1984 ಸುರುಮಲ್ತಿನ ಸಂಸ್ಥೆ ಇತ್ತೆ ಮಲ್ಲ ಮಟ್ಟುಡು ಬುಳೆದನೆಂದು ಖುಷಿ ತೆರಿಪಾಯಿರು. ಆನಿ ಸುರುತ ಪ್ಯಾಕೆಟ್ನು ಎಂಕುಲು ಸ್ಕೂಟರ್ಡ್ ಕೊನುದು ಪೋದು ಮಾರ್ದು ಇನಿ ಶೆಣೆಯರ್ನ ಸುರುತ ಔಟ್ಲೆಟ್ ದೆತ್ತೊನೆರ ಬೈದಾಂದು ದುಂಬುದೇನು ನಿಂಪು ಮಲ್ತೊನ್ನ ಅಣ್ಣಪ್ಪಿರು ಎಂಕ್ಲಿನ ಉತ್ಪತ್ತಿ ಸೊತ್ತುಲು ಇತ್ತೆ ಅಮೆರಿಕೋಡು ಆಸ್ಟ್ರೇಲಿಯಾಡು ಮಿಡ್ಲ್ ಈಸ್ಟಡ್ ಮಾರ್ದು ಪೋವೊಂದುಂಡು. ಗುಣಮಟ್ಟದ ತೆನಸು ಕುರ್ನಿಡ್ದಾವ್ರ ಗಿರಾಕಿಲು ಎಂಕ್ಲೆನ ಕೈಪತ್ತಿಯರು ಒಂದು ಎಂಕ್ಲೆನ ಸುರೂತ ಔಟ್ಲೆಟ್ ಆದಿತ್ತದ ಜಿಲ್ಲೆದ ಬೇತೆ ಬೇತೆ ಕಡೆಟ್ಟು ಸುರು ಮಲ್ಪು ಅಂದ ಅರ್ಪಂಡಿರೋ. ಇವತ್ತು ಈ ಔಟ್ಲೆಟ್ ಓಪನ್ ಮಾಡೋದಕ್ಕಿಂತಲೂ ದೊಡ್ಡದಾಗಿ ಒಂದು ವಿಷಯ ನಾನು ಹೇಳಲಿಕ್ಕೆ ಬಯಸ್ತೇನೆ. ಏಸ್ ಫುಡ್ ಎಂಬ ಸಂಸ್ಥೆಯನ್ನು 1984ರಲ್ಲಿ ಇವರ ಜೊತೆ ಸೇರಿ ನಾನು ಪ್ರಮೋಟರ್, ವಿಠಲ್ ಶೆಣೆಯವರು ಪ್ರಮೋಟರ್ ಡೈರೆಕ್ಟರ್, ನಾನು ಪ್ರಮೋಟರ್ ಡೈರೆಕ್ಟರ್. ಮತ್ತು ಏಸ್ ಫುಡ್ಡಿನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ ಪ್ರಥಮ ಪ್ಯಾಕೆಟನ್ನು ನಾನು ಮತ್ತು ಇವರ ಸ್ಕೂಟರ್ನಲ್ಲಿ ಕೊಂಡೋಗಿ ಮಾರಿದ್ದು. ಇವತ್ತು ಈ ಔಟ್ಲೆಟ್ನಲ್ಲಿ ಪ್ರಥಮ ಪ್ಯಾಕೆಟನ್ನು ಅವರು ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದಾರೆ. 37 ವರ್ಷದ ಹಿಸ್ಟ್ರಿ. ಈಗ ನಮ್ಮ ಏಸ್ ಫುಡ್ಡಿನ ಪ್ರಾಡಕ್ಟ್ ಜಗತ್ತಿನಾದ್ಯಂತ ಅಮೇರಿಕಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಮಿಡ್ಲ್ ಈಸ್ಟ್ನಲ್ಲಿ ಎಲ್ಲ ಎಕ್ಸ್ಪೋರ್ಟ್ ಆಗ್ತಾ ಉಂಟು. ಆ್ಯಕ್ಚುಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ 70% ವಸ್ತು ವಿದೇಶಕ್ಕೆ ರಫ್ತಾಗ್ತಾ ಉಂಟು. ಇದಕ್ಕೆ ಯಾರು ಕಾರಣ? ಆ ದಿವಸ ಹಾಕಿದ್ದ ಫೌಂಡೇಶನ್, ಕ್ವಾಲಿಟಿ ಎಟ್ ಎನಿ ಕಾಸ್ಟ್. ನಾವು ಕ್ರಯ ನೋಡಲಿಲ್ಲ. ಯಾವುದೇ ವಸ್ತುವನ್ನು ಉಪಯೋಗಿಸೋದಾದರೆ ಅದು ಒಳ್ಳೆಯದೇ ಇರಬೇಕು. ನಮಗೆ ತಿನ್ನಲಿಕ್ಕಾಗ್ತದಾದರೆ ಮಾತ್ರ ನಮ್ಮ ಕಸ್ಟಮರ್ ತಿನ್ಬೋದು. ಕಸ್ಟಮರಿಗೆ ತಿನ್ನಲಿಕ್ಕೆ ಒಂದು ರೀತಿ, ನಮಗೆ ತಿನ್ನಲಿಕ್ಕೆ ಒಂದು ನೀತಿ ಅಲ್ಲ. ಇದನ್ನು ನಮ್ಮ ಅಡಿಪಾಯವಾಗಿ ಪ್ರಾರಂಭ ಮಾಡಿದ್ರಿಂದ ಇಂದಿಗೂ ಆ ಫಿಲಾಸಫಿ ಕಂಟಿನ್ಯೂಸ್. ಏಸ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಬೊಕ್ಕ ಸೋದರ ಸಂಸ್ಥೆ ಪ್ರೆಸ್ಟೋ ಇಡೆಮುಟ ತನ್ಕ್ಲಿನ ಉತ್ಪತ್ತಿಲೇನು ಹೋಲ್ಸೇಲ್ ಆದ ದೇಶ ಪಿದ ದೇಶದ ಅಂಗಡಿಲೆಗ್ ಪಟ್ಟೊಂದಿತ್ತಂಡ ಇತ್ತೆ ಕಾಸ್ಟ್ ಇಟ್ಟದ ಔಟ್ಲೆಟ್ ಗಿರಾಕಿಲೆಗ್ ಸೀದಾ ತಿಕ್ಕೊಂಡು. ರಾಜ್ಯ ಕಾಂಗ್ರೆಸ್ ಪಕ್ಷಡು ನನದ ಮುಖ್ಯಮಂತ್ರಿ ಏರೆಂದು ಭಾರಿ ಚರ್ಚೆ ಆವೊಂದು ಪುನಗನೆ ರಾಜ್ಯ ಯುವ ಕಾಂಗ್ರೆಸ್ ಗುರ್ಕಾರ್ಯರು ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಕೆಪಿಸಿಸಿ ಗುರ್ಕಾರ್ಯರು ಡಿಕೆ ಶಿವಕುಮಾರ್ನ ಪರವಾದ ಉಂತುದೇರ. ಶಿವಕುಮಾರ್ನ ಒಟ್ಟುಗೂ ಒಡಿಪುಗು ಬೈದಿನ 6 ಮೀನುಗಾರ ಪೊಂಜೋಲೆಡ ಪಾತೆರ್ದು ನನದ ಸಿಎಂ ಡಿಕೆ ಶಿವಕುಮಾರ್ ಎಂದು ಪಂತೆರ. ರಾಜ್ಯ ಕಾಂಗ್ರೆಸ್ ಪಕ್ಷಡು ಇತ್ತೆ ನನದ ಮುಖ್ಯಮಂತ್ರಿ ಏರೆಂದು ಭಾರಿ ಚರ್ಚೆ ಸುದ್ದಿ ಆವೊಂದುಂಡು. ಕೆಪಿಸಿಸಿ ಗುರ್ಕಾರ್ಯರು ಡಿಕೆ ಶಿವಕುಮಾರ್ನ ಶಿಷ್ಯೆ ಯುವ ಕಾಂಗ್ರೆಸ್ ಗುರ್ಕಾರ್ಯರು ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಒಡಿಪುಡು ಡಿಕೆಶಿ ಪರವಾದ ಪಾತಿರ್ದಿರ. ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆದ ತಿರ್ಗಾಟುಡುಪ್ಪುನ ಶಿವಕುಮಾರ್ನ ಒಟ್ಟುಗೂ ನಲ್ಪಾಡ್ ಬುಧಾರ ಒಡಿಪು ಜಿಲ್ಲೆಗೆ ಬೈದೇರ. ಈ ಪೊರ್ತುಡು 6 ಮೀನುಗಾರ ಪೊಂಜೋಲೆಡ ಪಾತಿರ್ದು ಮುಖ್ಯಮಂತ್ರಿ ವಿಚಾರ ದುಂಬುದಿಯರ. 2 ವರ್ಷಲೆಡು ಓಟು ಬರ್ಪುಂಡು ಮಾತೆರ್ಲ ಓಟು ಪಾಡಿಂಡ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಪಿರಂದು ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಪಂತೆರ. ಇದು 2 ವರ್ಷ ಇದೆ ಎಲೆಕ್ಷನ್ಗೆ, ಇವಾಗ ಯಾಕೆ ಬಂದ್ರಿ ನಾವು? ನೋಡಿ, ಇದು ಇವತ್ತು ನಮ್ಮ ಮೀನುಗಾರರ ಕಷ್ಟ. ಮಹಿಳೆಯರು ಒಬ್ಬರು ಕೂಡ ನಮ್ಮ ಹತ್ರ ಇವತ್ತು ಮಾತಾಡಕ್ಕೆ ಯಾರು ತಯಾರಿಲ್ಲ. ಯಾಕಂದ್ರೆ ಈ ಭಾಗದ MLAಗಳು ಬಂದು ಒಂದೊಂದ್ಸರಿ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳಿ ಹೋಗೋದು ಹೊರತು ಇವ್ರಿಗೆ ಯಾರು ಏನು ಮಾಡಿಲ್ಲ. ನಾವು ನಿಮ್ ಜೊತೆನೆ ನಿಂತಿದ್ದೀವಿ. ನಾನು ನಿಮ್ ಪರ ನಿಂತು ಮಾತಾಡ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರ ಮಾತ್ರ ನಿಮ್ಮ ಕಷ್ಟಗಳನ್ನ ದೂರ ಮಾಡಕ್ಕಾಗುತ್ತೆ. ಕುಡ್ಲಾ ವಿಶ್ವವಿದ್ಯಾನಿಲಯಡು ಪತ್ರಿಕೋದ್ಯಮ ಕಲ್ತೊಂದಿತ್ತಿನ ವಿಠಲ ಮಲಕುಡಿಯರ್ನ ನಕ್ಸಲರಿಗೆ ಕೊರ್ನ ಸಾಯ ವಿರುದ್ಧದ ಕೇಸಡ್ ವಿಚಾರಣೆಗೆ ಹಾಜರಾವಡಿತ್ತಿನ ಪೊಲೀಸ್ ಅಧಿಕಾರಿಲು 5ನೇ ಸರ್ತಿ ವಿಚಾರಣೆಗೆ ಬರಂದೆ ತಪ್ಪಾದೆರ. 2 ಸಾರ ತಪ್ಪಾದ್ರಾಡೈತ ಈ ಕೇಸಡ್ ಆ ಪೊರ್ತುಡು ಪುತ್ತೂರು ಎಎಸ್ಪಿ ಆದಿತ್ತಿನ MN ಅನುಚೇತನ್ ಬೊಕ್ಕ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಆದಿತ್ತಿನ ಭಾಸ್ಕರ್ ರೈ ವಿಚಾರಣೆಗೆ ಬರಂದಿತ್ತಿನ ಅಧಿಕಾರಿಲು ಆದುಲ್ಲೆರ. ವಿಚಾರಣೆ 5ನೇ ಸರ್ತಿ ಜುಲೈ 27 ದೊಂಬು ಪೋತುಂಡು.
ಕುಡ್ಲ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಕಲ್ತೊಂದಿತ್ತಿನ ವಿಠಲ ಮಲಕುಡಿಯರ್ನ ಮಿತ್ ನಕ್ಸಲರಿಗೆ ಸಹಾಯಕೋರ್ನ ದೂರದ ಕೇಸ್ಗೆ ಸಂಬಂಧಪಟ್ಟದು ಅಂಗಾರೆ ವಿಚಾರಣೆಗೆ ಹಾಜರಾವಡಿತ್ತಿನ ಪೊಲೀಸ್ ಅಧಿಕಾರಿಗಳು ಕೂಡ ಹಾಜರಾತಿಜರ ಅಂಚಾದ ವಿಚಾರಣೆ ಜುಲೈ 27ಕ್ಕೆ ದುಂಬುಬೋತುಂಡು ಕೇಸ್ತ ಪುರ್ತುಡು ಪುತ್ತೂರು ಎಎಸ್ಪಿ ಎಂಎನ್ ಅನುಚೇತನ್ ಬೊಕ್ಕ ಅಪಗದ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಕರ್ತವ್ಯ ಹಿಡಿತದು ಅಕಲು ವಿಚಾರಣೆಗೂ ಬರೊಂದಿಜ್ಜರ 2021 ಮಾರ್ಚ್ 1ಕ್ಕೆ ಬೆಳ್ತಂಗಡಿ ಎಸ್ಐ ಆದಿತ್ತಿನ ಉಮೇಶ್ ಉಪ್ಪಳಿಗೆ ಮೂಜನೆ ಹೆಚ್ಚಿಗೆ ಜಿಲ್ಲಾ ಬೊಕ್ಕ ಸೆಷನ್ಸ್ ಕೋರ್ಟುಡು ವಿಚಾರಣೆಗೆ ಬತ್ತದಿತ್ತೆರ ಆಂಡ ಅನುಚೇತನ್ ಬೊಕ್ಕ ಭಾಸ್ಕರ್ ರೈ ಬರಂದೆ ಮಾರ್ಚ್ 23ಕ್ಕೆ ವಿಚಾರಣೆಗೆ ಹಾಜರಾಯರೆ ಕೇಂಡೊಂದೆರ ಆನಿಲ ಮೊಕಲು ಬೈದಿಚಾಂಡ್ ಐದು ಬೊಕ್ಕ ಏಪ್ರಿಲ್ 16ಕ್ಕೆ ದಿನ ನಿಗಂಟ ಆದಿತ್ತಂಡ ಆನಿಲ ಇರುವೆರು ಬೈದಿಚಾಂಡ್ ಮೇ 5ಕ್ಕೆ ದಿನ ಕೊರೋನಾ ಲಾಕ್ಡೌನ್ ಹಿಡಿದಾತ್ರ ಕೋರ್ಟು ನಡೆತದಜಿ ಅಂಚಾದ ಅಂಗಾರೆ ವಿಚಾರಣೆಗೆ ಹಾಜರಾಯರೆ ತೆರಿಪಾದಿತ್ತಂಡ ಆಂಡ ಅಂಗಾರೆಲ ಬರಂದೆ ವಿಚಾರಣೆ ಜುಲೈ 27ಕ್ಕೆ ದುಂಬು ಪಾಡ್ದಿರ ವಿಠಲ ಮಲಕುಡಿಯರು ನಕ್ಸಲರಿಗೆ ಸಹಾಯ ಆತೆರೊಂದು ದೂರು ಪಾಡ್ದು 2016 ಮಾರ್ಚ್ 3ಕ್ಕೆ ಕೇಸ್ ಪಾಡ್ದಿತ್ತಂಡ ಒಟ್ಟು 45 ಸಾಕ್ಷಿಲೇನು ವಿಚಾರಣೆ ಮಲ್ತದನಂದು ವಕೀಲರು ದಿನೇಶ್ ಉಳಿಪಾಡಿ ತೆರಿಪಾದಿರ ಕುಂದಾಪುರ ವಿನಾಯಕ ಟಾಕೀಸ್ ಕೈತಲು ಅಂಗಾರೆ ಇಲ್ಲೊಂಜೆಟ್ಟು ಅಟ್ಟಿಲ್ ಗ್ಯಾಸ್ ಸಿಲಿಂಡರ್ ಪುಡದು ಇಲ್ಲಲ್ದ ಯಜಮಾನರು ವಿನ್ಸೆಂಟ್ ಡಿಸೋಜಾ ಪನ್ಪುನರೆಗ್ ಪೆಟ್ಟಾತಂಡ ಸಿಲಿಂಡರ್ ಪುಡಾಯಿನ ರಭಸಗೂ ಇಲ್ಲಲ್ದ ಗೋಡೆಲು ಪುಡಾತಂಡ ಸೊತ್ತುಲು ಓಲೋಲಾತಂಡ ಅಟಿಲ್ದ ಗ್ಯಾಸ್ ತೋರ್ದು ಸೂಪತದು ಸಿಲಿಂಡರ್ ಪುಡಾಯಿನ ಸಂಗತಿ ಕುಂದಾಪುರ ವಿನಾಯಕ ಟಾಕೀಸ್ ಕೈತಲು ಅಂಗಾರೆ ನಡೆತದಂಡ ಪುಡಾಯಿನ ಫೋರ್ಸುಗೂ ಇಲ್ಲದ ಗೋಡೆಲು ಪುಡದಂಡ ಇಲ್ಲಲ್ದ ಸೊತ್ತುಲು ರಾಟದಂಡ ಇಲ್ಲಲ್ದ ಯಜಮಾನೆ ವಿನ್ಸೆಂಟ್ ಡಿಸೋಜಾ ಪನ್ಪುನರೆಗ್ ಪೆಟ್ಟಾದು ಪ್ರಾಣಾಪಾಯೊಡ್ದು ಬಚಾವಾತೆರ ಸಿಲಿಂಡರ್ ಪುಡಾಯಿನ ಸ್ವರಕೇಂದು ಪಾರ್ಬತ್ತಿನ ನಿರಕರೆತಕ್ಲು ಅರೆನು ಆಸ್ಪತ್ರೆಗೆ ಸೇರ್ಸಾದೆರ ಬಿಜೆಪಿ ಪಕ್ಷದಕುಲೆ ಅಕ್ಲಿನ ಪಕ್ಷದರನ್ನು ಘೋರ ರೀತಿಡು ಕಿರ್ನಿಕ್ಕು ಕಾಂಗ್ರೆಸ್ ಪಕ್ಷ ವಿರೋಧ ಮಲ್ಪುಂಡು ಬಿಜೆಪಿದಕುಲೆ ಮೌನವಾದುಲ್ಲೆರ ಪಂಡ ಸಂಶಯ ಮೂಡುನು ಪಣದು ಕೆಪಿಸಿಸಿ ಗುರ್ಕಾರ್ಯರು ಡಿಕೆ ಶಿವಕುಮಾರ್ ಪಂತೆರ ಕುಂದಾಪುರ ಎಡಮೊಗೆತ ಬಿಜೆಪಿ ಕಾರ್ಯಕರ್ತೆ ಉದಯ ಗಾಣಿಗೆರೆನು ಇಂಚಿಪ್ಪ ಕೆರ್ದಿತ್ತದು ಅರೆನ ಇಲ್ಲಡೆ ಭೇಟಿ ಕೊರ್ದು 6 ಮಾಧ್ಯಮದಗಳೆಡ ಪಾತೆರಿಯರು ಕುಂದಾಪುರ ಎಡಮುಗೆಟ್ಟು ಕಿರ್ತಿನ ಬಿಜೆಪಿ ಕಾರ್ಯಕರ್ತೆ ಉದಯ ಗಾಣಿಗೇರ್ನ ಇಲ್ಲಡೆ ಕೆಪಿಸಿಸಿ ರಾಜ್ಯ ಗುರ್ಕಾರ್ಯರು ಡಿಕೆ ಶಿವಕುಮಾರ್ ಭೇಟಿ ಕೊರ್ದು ಕುಟುಂಬದಕ್ಲಿಗೆ ಸಮಾಧಾನ ಪಂಡಿರ ಪಕ್ಷದ ನಿಲೆಟ್ಟು 1.25 ಲಕ್ಷ ರೂಪಾಯಿದ ಚೆಕ್ನ 6 ಉದಯ ಗಾಣಿಗನ ಕುಟುಂಬಗೂ ಕೊರಿಯರ ಡಿಕೆ ಶಿವಕುಮಾರ್ ಸುದ್ದಿ ಮಾಧ್ಯಮದ ಕ್ರೀಡಾ ಪಾತಿರ್ದು ರಾಜಕೀಯ ಪಗ್ಗೆ ಸಾತ್ಸಾರೆ ಎಡಮಗೆಟ್ಟು ಬಿಜೆಪಿ ಪಕ್ಷದ ನಾಯಕರು ಅಕ್ಲಿನ ಪಕ್ಷದರೇನೆ ಘೋರ ರೀತಿಡು ಕಿರ್ನೆಕ್ ಪಕ್ಷ ವಿರೋಧ ಮಲ್ಪುಡು ದಕ್ಷಿಣ ಕನ್ನಡ ಒಡಿಪು ಜಿಲ್ಲೆಡು ಕಿರ್ನಗ ಬಲಿತೊಂದು ಬರೊಂದಿತ್ತಿನ ಬಿಜೆಪಿ ದಕಲು ತನ್ಕ್ಲಿನ ಪಕ್ಷದ ಕಾರ್ಯಕರ್ತನ ಕಿರ್ದಿತ್ತಿನಲ ಮೌನವಾದುಲ್ಲೇರು ಪಂಡ ಸಂಶಯ ಮೂಡುಂಡು ಉದಯಗಾಣಿಗನ ಬುಡಿದಿ ಅಪ್ಪೆ ಬೊಕ್ಕ ಕುಟುಂಬದಕಲು ಎಂಕ್ಲೆಗು ನ್ಯಾಯ ಕೊರಲಿ ಎಂದು ಬುಲಿತೊಂದುಲ್ಲೇರ ಈ ಕೇಸುಡು ಪ್ರಭಾವದ ನಾಯಕನ ಕೈ ಉಂಡೊಂದು ಸಂಶಯ ಮಲ್ತೊಂದುಲ್ಲೇರ ಈ ದುಂಬು ಏರೆನಾಂಡಲ ಕೆರ್ನ ಪೊರ್ತುಡು ಸಿಬಿಐ ತನಿಖೆಗೆ ಕೊರನ ದೃಷ್ಟಾಂತ ಉಂಡು ಅಂಚಾದ ಸರ್ಕಾರ ಕೂಡ್ಲೆ ಈ ಕೇಸ್ತ ತನಿಖೆಯನ್ನು ಸಿಬಿಐಗೆ ಕೊರಡುಂದು ಡಿಕೆ ಶಿವಕುಮಾರ್ ಒತ್ತಾಯ ಮಲ್ತೆರ ಎಲ್ಲ ಕೊಲೆಗಳನ್ನು ಮುಚ್ಚಾಕ್ಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ. ಬೇರೆ ಕೊಲೆಗಳಾದಾಗೆಲ್ಲ ತಕ್ಷಣ ಸರ್ಕಾರ ಬಂದ ತಕ್ಷಣ ಸಿಬಿಐಗೆ ವಹಿಸಿದ್ದಾರೆ. ಇದನ್ನು ಕೂಡ ಸಿಬಿಐಗೆ ವಹಿಸಿ ಯಾರ್ಯಾರು ಇದಕ್ಕೆ ಕಾರಣಕರ್ತಾದ್ರು ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಪಾಪ ಭಾಳ ನೊಂದ್ಕೊಂಡು ಹೇಳ್ತಾ ಇದ್ದಾರೆ, ಅವ್ರದ್ದೇ ಪಾರ್ಟಿಗೆ ನಾವು ದುಡ್ದೋ ಬೆಳಗ್ಗೆ ಸಾಯಂಕಾಲ. ನೇರವಾಗಿ ಆ ಹೆಣ್ಮಗಳು ಹೇಳ್ತಾ ಇದ್ದಾಳೆ, ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿನೇ ಇದಕ್ಕೆ ಕಾರಣ, ಅವರು ಬಂಧನರಾಗಿದ್ದಾರೆ, ಚೇರ್ಮನ್ ಆಗಿದ್ದರು ಎಲ್ಲರೂ ಕೂಡ ಅಂಥೇಳಿ. ಸೊ ಇದಕ್ಕೆ ನಾವು ನ್ಯಾಯವನ್ನು ಒದಗಿಸ್ಕೊಡ್ಬೇಕು, ಅವ್ರಿಗೆ ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕು. ಆ ಹೆಣ್ಮಕ್ಕಳ ರಕ್ಷಣೆಗೆ ಇಷ್ಟು ಜನ ಸೇರಿ ಅವ್ರಿಗೆ ಬೆಂಬಲವಾಗಿ ನಿಂತಿರೋದು ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗ್ತದೆ. ಯಾಕೆಂದರೆ ಅಷ್ಟು ಸಂಭಾವಿತರು ಅಂತ ಕಾಣ್ತದೆ. ಸೊ ನಾವು ಕೂಡ ಈ ವಿಚಾರದಲ್ಲಿ ನಮ್ಮ ಧ್ವನಿಯನ್ನು ಅವ್ರಿಗೆ ಕೊಡ್ತೇವೆ.
ವಿಧಾನಸೌಧದಲ್ಲಿ ಹೋರಾಟ ಮಾಡ್ತೇವೆ. ನಾನು ಕೂಡ ಹೋಮ್ ಮಿನಿಸ್ಟರ್ಗೆ, ಮುಖ್ಯಮಂತ್ರಿಗೆ ಕೂಡಲೇ ಈ ಪ್ರಕರಣವನ್ನು ಇನ್ನೂ 1-2-3 ಪ್ರಕರಣ ಸೇರಿ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ. ಸುಮಾರು 5 ವರ್ಷಗಳಿಂದ ಹುಷಾರಿಜ್ಜಂದೆತ್ತಿನ ಹಿಂದಿ ಸಿನಿಮಾ ರಂಗದ ಪುದರ್ಪೋಯಿ ನಟೆ ದಿಲೀಪ್ ಕುಮಾರ್ ಬುಧಾರ ಕಾಂಡೆ ಬೊಂಬಾಯಿಡ್ ಇಂದೂಜ ಆಸ್ಪತ್ರೆಡ್ ತೀರಿಯರು. ಅರೆಗೂ 98 ವರ್ಷ ಪ್ರಾಯ ದಂಗದಿತ್ತನು. ಯೂಸಫ್ ಖಾನ್ ಮೂಲ ಪುದರ್ದ ದಿಲೀಪ್ ಕುಮಾರ್ ಕ್ರಾಂತಿ, ಶಕ್ತಿ, ಕರ್ಮ, ಸೌದಾಗರ್ ಸಿನಿಮೊಲೆಡು ಬಾರಿ ರೈಸದು ಅಭಿಮಾನಿಲಿನ ಮನಸ್ಸದ ಕಲಾವಿದರಾದಿತ್ತರು. ಕೆಲವು ಕಾಲುಡ್ದಿಂಚ ಹುಷಾರಿಜ್ಜಂದೆ ಇತ್ತಿನ ಹಿಂದಿ ಸಿನಿಮಾ ರಂಗದ ಹಿರಿಯ ನಟೆ ದಿಲೀಪ್ ಕುಮಾರ್ ಬೊಂಬಾಯಿಡ್ ತೀರಿಯರು. ಅರೆಗೂ 98 ವರ್ಷ ಪ್ರಾಯ ದಂಗದಡ. ಕರಿನ 5 ದಿನೊಡ್ದು ಹುಷಾರಿಜ್ಜಂದೆ ಜೋರಾದಿತ್ತನ. ಜೂನ್ 30 ಬೊಂಬಾಯಿದ ಇಂದೂಜ ಆಸ್ಪತ್ರೆಗೂ ಸೇರ್ಸಾದಿತ್ತರ. ಬುಧಾರ ಕಾಂಡಿ ತೀರಿಯರಿಂದ ಇಂದೂಜ ಆಸ್ಪತ್ರೆದ ಡಾಕ್ಟರ್ ಜಲೀಲ್ ಪಾರ್ಕರ್ ತೆರಿಪಾದಿರ. ಕರಿನ 5 ವರ್ಷದಿಂಚ ಅಪಗಪಗ 6 ಆಸ್ಪತ್ರೆ ಸೇರೊಂದಿತ್ತೆರ. 94ನೇ ವರ್ಷದ ಜನ್ಮ ದಿನಾಚರಣೆ ಆಸ್ಪತ್ರೆಡೆ ನಡಪಾದಿತ್ತೆರ. ದಿಲೀಪ್ ಕುಮಾರ್ನ ಸುರು ತಪ್ಪುದರು ಯೂಸಫ್ ಖಾನ್. ಪಾಕ ಸಿನಿಮಲು ಭಾರಿ ರೈಸದು ದಾಖಲೆ ಮಲ್ತದಿತ್ತಂಡ. ನಯಾ ದೌರ್, ಮುಗಲೆ ಆಜಂ, ದೇವದಾಸ್, ರಾಮ್ ಔರ್ ಶ್ಯಾಮ್, ಅಂದಾಜ್, ಮಧುಮತಿ, ಗಂಗಾ ಜಮುನಾ ಸಿನಿಮಾ ಪುದರ್ಪೋತುಂಡು. ರೊಮ್ಯಾಂಟಿಕ್ ಬೊಕ್ಕ ಟ್ರಾಜಿಕ್ ಸಿನಿಮೊಲೆಡ್ ರೈಸಿದಿನಾರ್ ದಿಲೀಪ್ ಕುಮಾರ್. ಕ್ರಾಂತಿ, ಶಕ್ತಿ, ಕರ್ಮ, ಸೌದಾಗರ್ ಅಭಿಮಾನಿಲೆಗ್ ಮಸ್ತ್ ಇಷ್ಟವಾಯಿನ ಸಿನಿಮಾ. 1998 ಬತ್ತಿನ ಕಿಲ ಅರೆನ ಕಡೆತ ಸಿನಿಮಾ ದಿತ್ತಂಡ. ಇತ್ತೆ ಕುಡೋರ ಏನಿತ ಮಲ್ಲ ಸುದ್ದಿಲು. ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರ ಬಿಲೆ ಏರಾಂದುಪ್ಪನೆಕ್ ಭಾರಿ ವಿರೋಧ. ಕುಡ್ಲಡ್ ಕಾಂಗ್ರೆಸ್ ಬೊಕ್ಕ ಸಿಪಿಐಎಂ ಪ್ರತಿಭಟನೆ. ಬೆದ್ರಡ್ ಜಾತಗೂ ಒಪ್ಪಿಗೆದಂತೆ ಅಭಯ್ ಚಂದ್ರ ಜೇನೆರೆಡ್ದು ಸೈಕಲ್ ಸವಾರಿ ಪ್ರತಿಭಟನೆ. ಎಡಮುಗೆ ಉದಯಗಾಣಿಗೆರಿನ ಕೆರ್ನ ಕೇಸನ್ನು ಸಿಬಿಐ ತನಿಖೆಗೂ ಕೊರಡು. ಕುಂದಾಪುರಡು ಉದಯಗಾಣಿಗ ಕುಟುಂಬಗೂ ಪಕ್ಷೊಡ್ದು 1.25 ಲಕ್ಷ ರೂಪಾಯಿ ಕೊರ್ದು ಡಿಕೆ ಶಿವಕುಮಾರ್. ಕೊಲ್ಯ ಮುಕಾಂಬಿಕಾ ದೇವಸ್ಥಾನ ಕೈತಲ್ದ ಸುರೇಶ್ ಕೋಟೆಕಾರ್ ಬೊಕ್ಕ ರಾಜೇಶ್ ಪನ್ಪುನರ್ನ ಇಲ್ಲಡ್ ಪೊಗ್ಗಿನ ಕಲ್ವೇರು. ಸುರೇಶೇರ್ನ ಇಲ್ಲಡ್ದು 2017 45 ಪವನ್ ಬಂಗಾರ್ ಕಂಡದಿನ ಕಲ್ವೇರು. ಕುಡ್ಲಾ ಕಾರ್ ಸ್ಟೇಟಿದ ಸಪ್ತಗಿರಿ ಅಪಾರ್ಟ್ಮೆಂಟ್ ಕಟ್ವನೋಡು ಏಸ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ದ ಮಾಡರ್ನ್ ಕಿಚನ್ಸ್ ಬೊಕ್ಕ ಪ್ರೆಸ್ಟೋ ಸಂಸ್ಥೆಲಿನ ಸುರುತ ಎಕ್ಸ್ಕ್ಲೂಸಿವ್ ರಿಟೇಲ್ ಮಾರಾಟದ ಅಂಗಡಿ ಉದಿಪನ. ಇಡೆಗು ಇನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನ ಎಲೆ ಇತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೆಲು.